ಸ್ನೇಹಿತರೆ, ಅತಿ ಸೂಕ್ಷ್ಮವಾಗಿ ಗಮನಿಸಿ, ಧ್ಯಾನದಿಂದ ಗಮನಿಸಿ. ಒಂದು ವೇಳೆ ಈ ತರದ ಚಿಹ್ನೆಗಳು ನೀವು ತಿನ್ನುವ, ನೀವು ಖರೀದಿ ಮಾಡುವಂತಹ ಕಲ್ಲಂಗಡಿ ಮೇಲೆ ಇದ್ದರೆ ನಿಮ್ಮ ಕಥೆ ಮುಗಿಯಿತು ಅಂತ ಅರ್ಥ. ಅಪ್ಪಿ ತಪ್ಪಿ ಇಂತಹ ಚಿಹ್ನೆಗಳು ಇರುವ ಕಲ್ಲಂಗಡಿಯನ್ನು ಕೆಂಪಾಗಿದೆ, ಅತ್ಯಂತ ರುಚಿಕರವಾಗಿದೆ ಎಂದು ತಿಂದರೆ ನಿಮ್ಮ ದೇಹದಲ್ಲಿ ಇಲ್ಲ ಸಲ್ಲದ ರೋಗಗಳು ಹುಟ್ಟೋದು ಗ್ಯಾರಂಟಿ. ಬಿಸಿಲಿನ ಧಗೆಯಲ್ಲಿ ಕಲ್ಲಂಗಡಿ ಹಣ್ಣಿಗೆ ತುಂಬಾನೇ ಬೇಡಿಕೆ. ಕೆಂಪನೆ ನೀರು ತುಂಬಿರುವ ಆ ಹಣ್ಣು ಇತರ ಹಣ್ಣುಗಳಿಗಿಂತ ಬೇಗನೆ ಸೆಳೆಯುತ್ತದೆ. ಒಂದು ಪೀಸ್ ಕಲ್ಲಂಗಡಿ ಹಣ್ಣು ತಿಂದರೆ ಸಾಕು, ಬಾಯಾರಿಕೆ ನೀಗುತ್ತದೆ, ಹೊಟ್ಟೆಯು ತುಂಬುತ್ತದೆ. ಕಲ್ಲಂಗಡಿ ಹಣ್ಣು ಆರೋಗ್ಯಕ್ಕೆ ಹಾಗೆ ನೋಡಿದರೆ ತುಂಬಾನೇ ಒಳ್ಳೆಯದು. ಆದ್ರೆ ನಾವು ತಿನ್ನುವ ಎಲ್ಲಾ ಕಲ್ಲಂಗಡಿ ಹಣ್ಣುಗಳೆಲ್ಲ ಆರೋಗ್ಯಕ್ಕೆ ಒಳ್ಳೆಯದ? ಖಂಡಿತ ಅಲ್ಲ. ನಾವು ಆರೋಗ್ಯಕ್ಕೆ ಒಳ್ಳೆಯದು ಎಂದು ತಿನ್ನುವ ಆ ಹಣ್ಣಿನಿಂದಲೇ ಕ್ಯಾನ್ಸರ್ ಹಾಗೂ ಮತ್ತಿತರ ರೋಗ ಬರಬಹುದು. ಹೌದು, ಈಗ ಮಾರುಕಟ್ಟೆಯಲ್ಲಿ ಬರುತ್ತಿರುವ ಎಲ್ಲಾ ಹಣ್ಣುಗಳು ನೈಸರ್ಗಿಕವಾಗಿ ಹಣ್ಣಾಗುತ್ತಿಲ್ಲ. ಕೆಲವೊಂದು ಹಣ್ಣುಗಳನ್ನ ರಾಸಾಯನಿಕ ಹಾಕಿ ಹಣ್ಣು ಮಾಡಲಾಗುತ್ತಿದೆ. ಅವುಗಳನ್ನ ತಿಂದರೆ ರೋಗ ಬರೋದು ಗ್ಯಾರಂಟಿ. ಬನ್ನಿ, ಹಾಗಾದ್ರೆ ಆ ಹಣ್ಣುಗಳು ಯಾವುವು? ಆ ಚಿಹ್ನೆಗಳ ಅರ್ಥ ಏನು? ಕೆಂಪಾಗಿರುವ ಎಲ್ಲಾ ಹಣ್ಣುಗಳು ಚೆನ್ನಾಗಿರುತ್ತವಾ ಇಲ್ಲವಾ ಅನ್ನುವ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಕಲ್ಲಂಗಡಿ ಹಣ್ಣು ಕೆಂಪಾಗಿ ಕಾಣಬೇಕು, ಬೇಗನೆ ಹಣ್ಣಾಗಬೇಕೆಂಬ ಕಾರಣಕ್ಕೆ ನೈಟ್ರೇಟ್ ಕೃತಕ ಬಣ್ಣ ಬಳಸಲಾಗುತ್ತದೆ. ಕಲ್ಲಂಗಡಿ ಬೇಗನೆ ಹಣ್ಣಾಗಲು ನೈಟ್ರೇಟ್ ಬಳಸಲಾಗುವುದು. ಇದು ದೇಹವನ್ನು ಸೇರಿದಾಗ ಆರೋಗ್ಯ ಹಾಳು ಮಾಡುತ್ತದೆ. ಕ್ರೋಮೇಟ್, ಮೆಥನಾಲ್ ಮುಂತಾದವು ಬಳಸಿ ಕಲ್ಲಂಗಡಿ ಹಣ್ಣುಗಳನ್ನ ತುಂಬಾ ಕಲರ್ಫುಲ್ ಆಗಿ ಕಾಣುವ ಹಾಗೆ ಮಾಡುತ್ತಾರೆ. ಆದ್ರೆ ಇವುಗಳು ತಿನ್ನುವುದರಿಂದ ಕ್ಯಾನ್ಸರ್ ಬರುತ್ತದೆ ಎಂದು ತಜ್ಞರು ಹೇಳುತ್ತಾರೆ. ಕಲ್ಲಂಗಡಿ ತಿಂದರೆ ರಕ್ತ ಹೆಚ್ಚುವುದು, ಆದರೆ ವಿಷ ಹಾಕಿರುವ ಕಲ್ಲಂಗಡಿ ತಿನ್ನುವುದರಿಂದ ದೇಹದಲ್ಲಿ ರಕ್ತ ಕಡಿಮೆ ಆಗುತ್ತದೆ, ಮೆದುಳಿಗೆ ಕೂಡ ಹಾನಿಯಾಗುತ್ತದೆ, ಕುರುಡುತನ ಬರುತ್ತದೆ, ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗುತ್ತದೆ. ಹಾಗಾದ್ರೆ ಕೆಮಿಕಲ್ ಹಾಕಿರುವ ಕಲ್ಲಂಗಡಿ ಹಣ್ಣುಗಳನ್ನ ಹೇಗೆ ಕಂಡುಹಿಡಿಯಬಹುದು ಎಂದು ಮೊದಲು ತಿಳಿದುಕೊಳ್ಳೋಣ. ಕಲ್ಲಂಗಡಿ ಹಣ್ಣಿನ ಮೇಲೆ ಬಿಳಿ ಅಥವಾ ಹಳದಿ ಪೌಡರ್ ಇದ್ದರೆ ಅದಕ್ಕೆ ರಾಸಾಯನಿಕ ಹಾಕಲಾಗಿದೆ ಎಂದು ತಿಳಿಯಬಹುದು. ಬೇಗ ಹಣ್ಣಾಗಲು ರಾಸಾಯನಿಕಗಳನ್ನ, ಕೆಮಿಕಲ್ಸ್ ಗಳನ್ನ ಬಳಸಲಾಗುತ್ತದೆ. ಈ ಕಾರ್ಬೋಹೈಡ್ರೇಟ್ ಗಳನ್ನ ಮಾವಿನಕಾಯಿ ಹಾಗೂ ಬಾಳೆಹಣ್ಣುಗಳನ್ನು ಹಣ್ಣು ಮಾಡಲು ಕೂಡ ಬಳಸಲಾಗುತ್ತದೆ. ಈ ರೀತಿ ಹುಡಿ ಇರುವ ಕಲ್ಲಂಗಡಿ ಹಣ್ಣನ್ನ ಯಾವತ್ತೂ ಖರೀದಿಸಬೇಡಿ. ಕಲ್ಲಂಗಡಿ ಹಣ್ಣು ಕಟ್ ಮಾಡುವಾಗ ತುಂಬಾ ಕಲರ್ ಅಥವಾ ಸಿಹಿ ಇದ್ದಂತೆ ಕಾಣುತ್ತದೆ. ಅದರ ಮಧ್ಯದಲ್ಲಿ ಸ್ವಲ್ಪ ಬಿಳಿ ಇದ್ದರೆ ಸಂಶಯವಿಲ್ಲ, ಅದು ರಾಸಾಯನಿಕ ಕ್ರಿಯೆಯಿಂದ ಹಣ್ಣಾದಂತಹ ಕಲ್ಲಂಗಡಿ ಹಣ್ಣಾಗಿದೆ. ನೀವು ಕಲ್ಲಂಗಡಿ ಹಣ್ಣು ಕೊಂಡು ಕತ್ತರಿಸುವಾಗ ಅದರ ಒಳಭಾಗ ಒಡೆದಂತೆ ಅಥವಾ ಮಧ್ಯದ ಭಾಗದಲ್ಲಿ ರಂಧ್ರ ಅಂದ್ರೆ ಆ ಭಾಗದಲ್ಲಿ ಕಲ್ಲಂಗಡಿ ಇರುವುದೇ ಇಲ್ಲ, ಕರಗಿ ಹೋಗಿರುತ್ತದೆ. ಈ ರೀತಿ ಇದ್ದರೆ ಕಲ್ಲಂಗಡಿಗೆ ರಾಸಾಯನಿಕ ಹಾಕಲಾಗಿದೆಯೇ ಅಂದರ್ಥ. ಕಲ್ಲಂಗಡಿ ಹಣ್ಣನ್ನು ಕತ್ತರಿಸಿ ಅದನ್ನ ವೈಟ್ ಶೀಟ್ ಅಥವಾ ಟಿಶ್ಯೂನಿಂದ ಒರೆಸಿದರೆ, ಅದರಲ್ಲಿ ಬಣ್ಣ ಹಿಡಿದರೆ ಅದರಲ್ಲಿ ರಾಸಾಯನಿಕ ಬಳಸಲಾಗಿದೆ ಎಂದು ಗೊತ್ತಾಗುತ್ತದೆ. ಆದ್ದರಿಂದಲೇ ಇಂತಹ ಹಣ್ಣುಗಳನ್ನ ದಯವಿಟ್ಟು ತಿನ್ನಬೇಡಿ. ನೀವು ಕಲ್ಲಂಗಡಿ ಖರೀದಿಸುವಾಗ ಅದರ ಮೇಲ್ಭಾಗದಲ್ಲಿ ಪುಡಿ ಇದ್ದರೆ ಖರೀದಿಸಬೇಡಿ. ಅದನ್ನು ಅವರಲ್ಲಿ ಕತ್ತರಿಸಿ ಕೊಡಲು ಹೇಳಿ. ಕತ್ತರಿಸುವಾಗ ಅದರಲ್ಲಿ ರಾಸಾಯನಿಕ ಹಾಕಿದೆ ಎಂಬ ಸಂಶಯ ಬಂದರೆ ದಯವಿಟ್ಟು ಖರೀದಿಸಬೇಡಿ. ಸ್ನೇಹಿತರೆ, ಇನ್ನು ಈ ತರದ ಕಲ್ಲಂಗಡಿಯನ್ನ ಸ್ವಲ್ಪ ಗಮನವಿಟ್ಟು ನೋಡಿ. ಈ ಕಲ್ಲಂಗಡಿಗಳ ಮೇಲೆ ಯಾರೋ ಚಿತ್ರಗಳನ್ನ ಬರೆದಿರುವ ಹಾಗೆ, ಯಾರೋ ಟ್ಯಾಟೋ ಹಾಕಿದ ಹಾಗೆ ಕಾಣುತ್ತದೆ. ಆದ್ರೆ ದುರಾದೃಷ್ಟ, ಇದರ ಮೇಲೆ ಯಾರು ಚಿತ್ರವನ್ನಾಗಲಿ ಟ್ಯಾಟೋವನ್ನಾಗಲಿ ಹಾಕಿಲ್ಲ. ಬದಲಾಗಿ ಇದು ನೈಸರ್ಗಿಕವಾಗಿ ಈ ರೀತಿ ಬೆಳೆದಿರುವಂತಹ ಒಂದು ಅತ್ಯಂತ ಭಯಾನಕ ವೈರಸ್ ಆಗಿದೆ. ಇದು ಭಾರತದಲ್ಲಿ ಅಲ್ಲದೆ ಬಾಂಗ್ಲಾದೇಶ, ಪಾಕಿಸ್ತಾನ, ಶ್ರೀಲಂಕಾ, ಮೈನ್ಮಾರ್, ನೇಪಾಳ್, ಆಫ್ರಿಕಾದಂತಹ ಖಂಡಗಳಲ್ಲಿ ಬೆಳೆಯುವಂತಹ ಸಾವಿರಾರು ಕಲ್ಲಂಗಡಿಗಳಲ್ಲಿ ಒಂದು ಕಲ್ಲಂಗಡಿಯಲ್ಲಿ ಈ ರೀತಿ ಕಾಣುತ್ತದೆ. ಇದನ್ನ ಮೊಸಾಯಿಕ್ ವೈರಸ್ ಎಂದೇ ಕರೆಯುತ್ತಾರೆ. ಈ ರೀತಿ ಡಿಸೈನ್ ಇರುವಂತಹ ಕಲ್ಲಂಗಡಿಗಳನ್ನ ನೀವೇನಾದರೂ ಖರೀದಿಸಿ ಅವುಗಳನ್ನು ರುಚಿಯಾಗಿದೆ ಎಂದು ತಿಂದರೆ ನಿಮ್ಮ ದೇಹದಲ್ಲಿ ದಿನ ಕಳೆದಂತೆ ಈ ವೈರಸ್ಗಳು ಹರಡಲು ಪ್ರಾರಂಭಿಸುತ್ತವೆ. ಇದು ತಕ್ಷಣವೇ ನಿಮಗೆ ಅರಿವಾಗುವುದಿಲ್ಲ. ದಿನ ಕಳೆದಂತೆ, ವಾರಗಳ ಕಳೆದಂತೆ, ತಿಂಗಳುಗಳು ಕಳೆದಂತೆ ಈ ವೈರಸ್ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತದೆ. ನಿಮ್ಮ ದೇಹದಲ್ಲಿ ಕ್ಯಾನ್ಸರ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತದೆ. ಹಾಗೆಯೇ ಕಣ್ಣುಗಳು ಹೋಗುವ ಚಾನ್ಸಸ್ ಕೂಡ ಇರುತ್ತದೆ. ನಿಜ ಹೇಳಬೇಕೆಂದ್ರೆ ಕಲ್ಲಂಗಡಿಗಳನ್ನ ಮಾರುವಂತಹ ಹಲವಾರು ಮಾರಾಟಗಾರರಿಗಾಗಲಿ ಹಲವಾರು ರೈತರಿಗಾಗಲಿ ಇದರ ಬಗ್ಗೆ, ಈ ಚಿಹ್ನೆಯ ಬಗ್ಗೆ ಗೊತ್ತೇ ಇಲ್ಲ.
ಈ ರೀತಿಯ ಚಿಹ್ನೆಗಳನ್ನು ಕೇವಲ ಕಲ್ಲಂಗಡಿಯಲ್ಲಿ ಮಾತ್ರ ಅಲ್ಲದೆ ಕಲ್ಲಂಗಡಿಯ ಜಾತಿಗೆ ಸೇರಿದಂತಹ ಹಾಗೂ ಇತರೆ ಹಣ್ಣುಗಳಲ್ಲಿಯೂ ಕೂಡ 20,000 ಹಣ್ಣುಗಳಲ್ಲಿ ಒಂದು ಹಣ್ಣಿನಲ್ಲಿ ಈ ರೀತಿಯ ವೈರಸ್ ಅಟ್ಯಾಕ್ ಆಗೇ ಆಗಿರುತ್ತದೆ. ಇವುಗಳನ್ನು ನೀವು ಹೆಚ್ಚಾಗಿ ಸೌತೆಕಾಯಿಯಲ್ಲೂ ಕೂಡ ಕಾಣಬಹುದು. ಹೀಗಾಗಿ ನಾವು ಕಲ್ಲಂಗಡಿ ಹಣ್ಣುಗಳನ್ನ ಸೌತೆಕಾಯಿಯನ್ನ ಖರೀದಿಸುವಾಗ ದಯವಿಟ್ಟು ಈ ರೀತಿಯ ಚಿಹ್ನೆಗಳನ್ನ ಗಮನಿಸಿ ಆಮೇಲೆ ಖರೀದಿಯನ್ನು ಮಾಡಿ. ಕಲ್ಲಂಗಡಿ ಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಶಾಖವನ್ನ ಕಡಿಮೆ ಮಾಡುತ್ತದೆ ಮತ್ತು ದೇಹವನ್ನ ಬೇಸಿಗೆಯಲ್ಲಿ ತಂಪಾಗಿ ಮಾಡುತ್ತದೆ. ದೇಹದಲ್ಲಿ ತೇವಾಂಶವನ್ನ ಉಳಿಸುತ್ತದೆ. ಬೇಸಿಗೆಯಲ್ಲಿ ತಿನ್ನಲು ತುಂಬಾನೇ ಒಳ್ಳೆಯದು. ಕಲ್ಲಂಗಡಿ ಹಣ್ಣು ಬೇಸಿಗೆಯ ಬಿಸಿ ಮತ್ತು ಬಾಯಾರಿಕೆಯನ್ನ ತಣಿಸಲು ಅತ್ಯುತ್ತಮವಾದ ಹಣ್ಣುಗಳಲ್ಲಿ ಒಂದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ರೀತಿಯ ಕಲ್ಲಂಗಡಿಗಳು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗುತ್ತಿವೆ. ಕಲ್ಲಂಗಡಿ ಹಣ್ಣನ್ನು ಖರೀದಿಸುವಾಗ ಕತ್ತರಿಸಿ ತೋರಿಸಿದ ಹೊರತು ಒಳಗೆ ಕೆಂಪಾಗಿರುವುದು ಗೊತ್ತಾಗುವುದಿಲ್ಲ. ಆದರೆ ಕತ್ತರಿಸಿದ ಕಲ್ಲಂಗಡಿಯನ್ನ ಸಂಗ್ರಹಿಸಲು ಆಗುವುದಿಲ್ಲ. ಕತ್ತರಿಸಿದ ತಕ್ಷಣ ಅದನ್ನ 1 ಅಥವಾ 1.5 ದಿನದಲ್ಲಿ ತಿನ್ನಲೇಬೇಕು. ಕನಿಷ್ಠ 2 ಕೆಜಿ ಮತ್ತು ಅದಕ್ಕಿಂತ ಹೆಚ್ಚಿನ ತೂಕವಿರುವ ಕಲ್ಲಂಗಡಿಯನ್ನೇ ಆಯ್ಕೆ ಮಾಡಿ. ದೊಡ್ಡ ಕಲ್ಲಂಗಡಿ ಸಿಹಿ ಮಾತ್ರವಲ್ಲ, ರಸಭರಿತವಾಗಿರುತ್ತದೆ ಹಾಗೂ ರುಚಿಯಾಗಿರುತ್ತದೆ. ಕಲ್ಲಂಗಡಿ ಯಾವ ಬಣ್ಣದಾಗಿದೆ ಎಂಬುದು ಮುಖ್ಯವಲ್ಲ, ಅಂದರೆ ಕೆಂಪು ಮತ್ತು ಹಳದಿ. ಈ ದಿನಗಳಲ್ಲಿ ಹಳದಿ ಕಲ್ಲಂಗಡಿಗಳು ಕೂಡ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಅದರ ಮೇಲೆ ಪಟ್ಟೆಗಳಿದೆಯೋ ಇಲ್ಲವೋ ಎಂಬುದು ಮುಖ್ಯವಲ್ಲ. ಎಲ್ಲಾ ಕಲ್ಲಂಗಡಿಗಳು ಒಳ್ಳೆಯದೇ ಆಗಿರುತ್ತದೆ. ಕಲ್ಲಂಗಡಿ ಸಿಪ್ಪೆ ಒಣಗಿರಬೇಕು. ಹೊರಗಿನ ಸಿಪ್ಪೆ ಇರುವ ಪ್ರದೇಶವು ಶುಷ್ಕವಾಗಿರಬೇಕು. ಇಲ್ಲದಿದ್ದರೆ ಕಲ್ಲಂಗಡಿ ಒಳಗೆ ಕೆಂಪಾಗಿರುವುದಿಲ್ಲ. ಕಲ್ಲಂಗಡಿ ಗಟ್ಟಿಯಾಗಿರಬೇಕು ಮತ್ತು ಭಾರವಾಗಿರಬೇಕು. ಅದು ಮೃದುವಾಗಿದ್ದರೆ ಅದು ಒಳಗೆ ಕೊಳೆತಿರುತ್ತದೆ ಎಂದರ್ಥ. ಹಾಗೆ ಈ ರೀತಿ ಖರೀದಿಸಿದಂತಹ ಹಣ್ಣುಗಳನ್ನ ತಿಂದರೆ ಅದು ನಿಮ್ಮ ದೇಹಕ್ಕೆ ನಷ್ಟವಾಗಬಹುದು. ಕಲ್ಲಂಗಡಿ ಕೆಂಪಾಗಿದ್ದಷ್ಟು ಅದರಲ್ಲಿ ಪೋಷಕಾಂಶ ಜಾಸ್ತಿ ಇರುತ್ತದೆ. ಹೀಗಾಗಿ ಕೆಂಪು ಬಣ್ಣದಲ್ಲಿ ರಾಜಿ ಮಾಡಿಕೊಳ್ಳಬೇಡಿ. ಕತ್ತರಿಸಿದ ಕಲ್ಲಂಗಡಿಯನ್ನ ಫ್ರಿಡ್ಜ್ ನಲ್ಲಿ ಅಥವಾ ನೇರ ಸೂರ್ಯನ ಬೆಳಕಿನಲ್ಲಿ 1 ದಿನದಿಂದ ಹೆಚ್ಚು ಕಾಲ ಇಡಬಹುದು. ಕಲ್ಲಂಗಡಿ ಹಣ್ಣಿನಲ್ಲಿ ಇರುವಂತಹ ಕೆಲವೊಂದು ಅಂಶಗಳು ದೇಹದಲ್ಲಿ ಅಧಿಕ ರಕ್ತದ ಒತ್ತಡವನ್ನ ತಗ್ಗಿಸುತ್ತದೆ. ಕಲ್ಲಂಗಡಿ ಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ನೀರಿನ ಅಂಶವಿದೆ ಮತ್ತು ಇದು ದೇಹವನ್ನ ನಿರ್ಜಲೀಕರಣದಿಂದ ತಪ್ಪಿಸುತ್ತದೆ. ಇದೇ ರೀತಿಯಾಗಿ ಉರಿಯೂತ ಮತ್ತು ಆಕ್ಸಿಡೇಟ್ ಒತ್ತಡದಿಂದ ಕೂಡ ಈ ಕಲ್ಲಂಗಡಿ ಹಣ್ಣು ಸಹಾಯವಾಗುತ್ತದೆ. ಕಲ್ಲಂಗಡಿ ಹಣ್ಣಿನಲ್ಲಿ ತುಂಬಾ ಕಡಿಮೆ ಕ್ಯಾಲರಿ ಇರುವುದರಿಂದ ಇದು ತೂಕ ಇಳಿಸಲು ಕೂಡ ಸಹಕಾರಿಯಾಗುತ್ತದೆ. ಒಂದು ವೇಳೆ ತೂಕ ಕಡಿಮೆ ಇದ್ದರೆ ಆಗ ರಕ್ತದ ಒತ್ತಡವು ಕಡಿಮೆ ಇರುತ್ತದೆ. ಕಲ್ಲಂಗಡಿಯಲ್ಲಿ ಸಿಟ್ರುಲಿನ್ ಎನ್ನುವ ಅಂಶವಿದೆ. ಇದರಲ್ಲಿ ನೈಸರ್ಗಿಕ ಅಂಶ ಮತ್ತು ಅಮಿನೋ ಆಮ್ಲವು ಇದರಲ್ಲಿ ಸಮೃದ್ಧವಾಗಿರುತ್ತದೆ. ರಕ್ತ ಸಂಚಾರವನ್ನ ಸುಧಾರಿಸುವ ಇದು ರಕ್ತದ ಒತ್ತಡವನ್ನ ನಿಯಂತ್ರಣ ಇಡುವುದರಲ್ಲಿ ಮತ್ತು ಹೃದಯದ ಆರೋಗ್ಯವನ್ನ ಸುಧಾರಿಸುವುದರಲ್ಲಿ ಸಹಕಾರಿಯಾಗುತ್ತದೆ. ದಿನದ ಯಾವುದೇ ಸಮಯದಲ್ಲಿ ನೀವು ಕಲ್ಲಂಗಡಿ ಹಣ್ಣನ್ನ ತಿನ್ನಬಹುದು. ಆದರೆ ರಾತ್ರಿಯ ಮಲಗುವಾಗ ಮಾತ್ರ ಕಲ್ಲಂಗಡಿ ಹಣ್ಣನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂದ್ರೆ ಕೆಲವೊಮ್ಮೆ ಇದು ಶೀತವನ್ನು ಕೂಡ ಮಾಡಬಹುದು. ಕಲ್ಲಂಗಡಿ ಹಣ್ಣುಗಳನ್ನ ತುಂಡು ಮಾಡಿಕೊಂಡು ಇದನ್ನ ಐಸ್ ಕ್ಯೂಬ್ ನಲ್ಲಿ ಇಟ್ಟು ತಿನ್ನಬಹುದು. ನೀವು ಇದನ್ನ ಸಲಾಡ್ ರೂಪದಲ್ಲಿ ಕೂಡ ಸೇವಿಸಬಹುದು. ಆಸಿಡಿಟಿ ಕಡಿಮೆ ಮಾಡಲು ಇದನ್ನ ಕಪ್ಪು ಉಪ್ಪು ಬಳಸಿ. ಕಲ್ಲಂಗಡಿ ಹಣ್ಣಿನ ಬೀಜವನ್ನ ಬಿಡಬೇಡಿ. ಯಾಕಂದ್ರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಒಮೆಗಾ 6, ಮೆಗ್ನೀಸಿಯಂ, ಕಬ್ಬಿನಾಂಶ ಮತ್ತು ಸತ್ತು ಇರುತ್ತದೆ. ಇದನ್ನು ಹುರಿದುಕೊಂಡು ಕೂಡ ನೀವು ತಿನ್ನಬಹುದು. ನೋಡಿದಿರಾ ಸ್ನೇಹಿತರೆ, ಕಲ್ಲಂಗಡಿ ತಿನ್ನುವುದರಿಂದ ಏನೆಲ್ಲ ಪರಿಹಾರಗಳು ಸಿಗುತ್ತವೆ ಹಾಗೂ ಏನೆಲ್ಲ ವಿಷಯಗಳು ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯದೆಂದು ಗೊತ್ತಾಗುತ್ತದೆ. ಆದರೆ ಕೆಲವು ಚಿಹ್ನೆಗಳು ಇರುವಂತಹ ಈ ಕಲ್ಲಂಗಡಿಯನ್ನು ಮಾತ್ರ ದಯವಿಟ್ಟು ಗಮನಿಸಿ ಆಮೇಲೆ ಕಲ್ಲಂಗಡಿ ಹಣ್ಣನ್ನ ನೀವು ತಿನ್ನಬಹುದು. ನಿಜಕ್ಕೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ, ಸಂಬಂಧಿಕರ ಜೊತೆ, ಎಲ್ಲರ ಜೊತೆ ಹಂಚಿಕೊಂಡು ಅವರಿಗೂ ಕೂಡ ಈ ಒಂದು ಮಾಹಿತಿಯನ್ನ ಕೊಡಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.